ತಾಲೂಕು ಬಿಜೆಪಿ ಮಂಡಲದ ವತಿಯಿಂದ ನೂತನವಾಗಿ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾಕ್ಕೆ ಅಧ್ಯಕ್ಷರಾಗಿ ನೇಮಕರಾಗಿರುವ ಸೈಯದ್ ನವಾಜ್ ರವರ ಒಂದು ಸ್ವಾಗತಕ್ಕೋಸ್ಕರ ಹಾಗೂ ಅವರ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೋಸ್ಕರ ನಮ್ಮ ರಾಜ್ಯದಿಂದ ರಾಜ್ಯ ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾದ ಕಾರ್ಯದರ್ಶಿಗಳಾದ ಶ್ರೀ ನಯಾಜ್ ಅಹಮದ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಪ್ರಭಾರಿಗಳು ಸಹ ಆಗಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಬಿಜೆಪಿಯ ಮಂಡಲದ ವತಿಯಿಂದ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯೂರು ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಶ್ರೀಯುತ ವಿ ವಿಶ್ವನಾಥ್ರವರು ವಹಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ಒಂದು ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾದ ಈ ಒಂದು ಹಿರಿಯೂರು ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚಾಕ್ಕೆ ಅಧ್ಯಕ್ಷರಾಗಿರುವ ನೌಶಾದ್ ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ನೂತನವಾಗಿ ಅಧ್ಯಕ್ಷರಾಗಿ ನಿನ್ನೆ ತಾನೇ ಜಿಲ್ಲಾಧ್ಯಕ್ಷರಾದ ಮುರಳಿ ಸಾಬ್ ಅವರಿಂದ ಒಂದು ನೇಮಕ ಪತ್ರವನ್ನು ಪಡೆದಿರುವ ಶ್ರೀಯುತ ಸೈಯದ್ ನವಾಜ್ ಅವರು ಜಿಲ್ಲಾ ಅಧ್ಯಕ್ಷರು ಬಿಜೆಪಿ ಇದ್ದೇನೆ. ಹಾಗೂ ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರದಿಂದ ಮೈನಾರಿಟೀಸಿಗೆ ದ್ರೋಹ ಆಗಿದೆ ಅಂತ ನಾನು ಕಡಾಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಈ ಸಭೆಯಲ್ಲಿ ಹೆಂಗಪ್ಪ ಆಗಿದೆ, 60 ವರ್ಷ ಏನು ಆಳ್ವಿಕೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಮೈನಾರಿಟೀಸಿಗೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಅನ್ನೋದು ಒಂದು ದೊಡ್ಡ ಕ್ವಶನ್. ಏನು ಮಾಡಿದೆ? ಮೈನಾರಿಟೀಸ್ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ. ಮೈನಾರಿಟೀಸಿಗೆ ಯಾವುದೇ ವೆಲ್ಫೇರ್ ಸ್ಕೀಮ್ಗಳು ಕೊಡೋದಿಲ್ಲ. ಕೊಟ್ಟರು ಸಹ ಅದು ಇವರಿಗೆ ತಲುಪೋಷ್ಟರಲ್ಲಿ ಅದು 100% ಅಲ್ಲಿ ಸ್ಯಾಂಕ್ಷನ್ ಆಗಿದ್ರೆ ಇವ್ರಿಗೆ ತಲುಪೋದು 10% ಮಧ್ಯವರ್ತಿಗಳ ಹಾವಳಿ. ಈಗ ನಮ್ಮ ಸರ್ಕಾರ ಏನಿದೆ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನಿದೆ, ಯಾವುದೇ ಸ್ಕೀಮ್ ಆಗಿರಲಿ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ಮೈನಾರಿಟೀಸ್, ವಾಟ್ ಎವರ್ ಇಟ್ ಮೇ ಬಿ, ಹೂ ಎವರ್ ಇಟ್ ಮೇ ಬಿ, ಯಾವುದೇ ಸ್ಕೀಮ್ ಮಾಡಿದ್ರು ನೇರವಾಗಿ ಇವರ ಬ್ಯಾಂಕಿನ ಖಾತೆಗೆ ವಿತೌಟ್ ಎನಿ ಇಂಟರ್ಮೀಡಿಯೇಷನ್ ಡೈರೆಕ್ಟ್ ಆಗಿ ಇವರಿಗೆ ಬರ್ತಕ್ಕಂಥ ಸೌಲಭ್ಯ ಕೊಟ್ಟಿದೆ. ಇದನ್ನ ನಾನು ಎತ್ತಿ ಹೇಳ್ತೀನಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಭ್ರಷ್ಟತೆ ಅನ್ನೋದು ನಮ್ಮ ಕಣಕಣದಲ್ಲೂ ಇಲ್ಲ. ಅದೇ ಕಾಂಗ್ರೆಸ್ನಲ್ಲಿ ನೋಡ್ರಿ, ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ 100% ಸ್ಯಾಂಕ್ಷನ್ ಆಗಿದೆ, ಇಲ್ಲಿಗೆ ಬರೋದಕ್ಕೆ 15% ಆಗುತ್ತೆ. ಅಂದ್ರೆ 85% ಏನಿದೆ ಕಾಂಗ್ರೆಸ್ ಅವರು ಮತ್ತೆ ಅಧಿಕಾರಿ ವರ್ಗದವರು ಎಲ್ಲ ಕಡೆನೂ ಭ್ರಷ್ಟಾಚಾರನೇ ಇದೆ. ಅಲ್ಲಿ ನಮ್ಮಲ್ಲಿ ಡೈರೆಕ್ಟ್ ಅಲ್ಲಿ ಬೆನಿಫಿಷಿಯರಿ ಯಾರಿದಾರಪ್ಪ, ಡೈರೆಕ್ಟ್ ಆಗಿ ಅವ್ರ ಅಕೌಂಟಿಗೆ ಖಾತೆಗೆ ದುಡ್ಡು ಹೋಗುತ್ತೆ. 1 ರೂಪಾಯಿನೂ ಭ್ರಷ್ಟಾಚಾರ ನಮ್ಮಲ್ಲಿ ಇಲ್ಲ, ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ. ಒಂದು. ಎರಡನೇದಾಗಿ ಏನಿದೆ, ಮೈನಾರಿಟೀಸಿಗೆ ಅಂತ ಹೇಳ್ಬಿಟ್ಟು ಎಜುಕೇಶನಲ್ ಆಗಿ ಎಂಪವರ್ಮೆಂಟ್ ಕೊಟ್ಟಿದೆ, ಅದೇ ರೀತಿ ವರ್ಕ್ ಎಂಪ್ಲಾಯ್ಮೆಂಟ್ ಕೊಟ್ಟಿದೆ, ಎಂಪವರ್ಮೆಂಟ್ ಕೊಟ್ಟಿದೆ. ಮೂರನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಎಂಪವರ್ಮೆಂಟ್ ಕೊಟ್ಟಿದೆ. ನಾಲ್ಕನೇದಾಗಿ ಮೈನಾರಿಟೀಸಿಗೆ ಅಂತ ಹೇಳ್ಬಿಟ್ಟು ಡೆವಲಪ್ಮೆಂಟ್ ಸ್ಕೀಮ್ಗಳಲ್ಲಿ ಸ್ಪೆಷಲ್ ಅನುದಾನನೂ ಕೊಟ್ಟಿದೆ. ಅದಲ್ಲದೇನೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇವತ್ತು ಕೇರಳ ಗವರ್ನರ್ ಆಗಿ ನಮ್ಮ ಮೈನಾರಿಟೀಸಿನ ಒಬ್ಬ ವ್ಯಕ್ತಿನ ಮಾಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೊಹಮ್ಮದ್ ಅಲಿ ಖಾನ್ ಅಂತ ಹೇಳ್ಬಿಟ್ಟು ಅವ್ರನ್ನ ಗವರ್ನರ್ ಆಗಿ ಮಾಡಿದ್ದಾರೆ. ಇದೇ ಆರಿಫ್ ಮೊಹಮ್ಮದ್ ಖಾನ್ ಅವ್ರನ್ನ ಮಾಡಿದ್ದಾರೆ. ಮತ್ತೆ ಕಾಶ್ಮೀರಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಮೈನಾರಿಟೀಸ್ ರಾಜ್ಯಸಭಾ ಮೆಂಬರ್ ಆಗಿ ತಾಂಡಿದ್ದಾರೆ. ಸೊ ಇಷ್ಟು ಫೇವರ್ ಆಗಿ, ನಮ್ಮ ಮೈನಾರಿಟೀಸ್ ಫೇವರ್ ಆಗಿ ನಮ್ಮ ಭಾರತೀಯ ಜನತಾ ಪಕ್ಷ ನಿಂತಿದೆ, ಮತ್ತೆ ಮುಂದೆ ನಿಲ್ಲುತ್ತೆ ಅಂತ ನನ್ನ ಸಂಪೂರ್ಣ ವಿಶ್ವಾಸ ಇದೆ. ಸೊ ಹಾಗಾಗಿ ನನ್ನ ಪತ್ರಕರ್ತರಲ್ಲಿ ನಾನು ವಿನಂತಿ ಏನಪ್ಪ ಮಾಡ್ಕೊಳ್ತೀನಿ ಅಂದರೆ, ಮೈನಾರಿಟೀಸ್ ಅವರು ಈಗ ಭಾರತೀಯ ಜನತಾ ಪಕ್ಷದ ಕಡೆ ಒಲವಿದೆ. ಇವತ್ತಿನ ದಿವಸ ಅಲ್ಪಸಂಖ್ಯಾತರು ಬಿಜೆಪಿ ಜೊತೆಗಿಲ್ಲ ಅಂತೇಳಿ ಕಾಂಗ್ರೆಸ್ನವರು ಬೊಗಳೆ ಬಿಟ್ಕೊಂಡು ಓಡಾಡ್ತದೆ. ಇವತ್ತಿನ ದಿವಸ ಮೋದಿಯವರ ಒಂದು ನಾಯಕತ್ವದಲ್ಲಿ ಮುಸಲ್ಮಾನ್ ಬಾಂಧವರು ಪ್ರತಿದಿನ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ವಾರುತ್ತಿದ್ದಾರೆ. ಅವರು 75 ವರ್ಷ ಸ್ವತಂತ್ರ ಬಂದ ದಿನದಲ್ಲಿ ಮುಸಲ್ಮಾನ್ ಬಾಂಧವರಿಗೆ ಅಂತ ಸಪರೇಟ್ ಅಂತ ಏನು ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡಿದ್ದಾರೆ. ಇವತ್ತಿನ ದಿವಸ ಭಾರತ್ ಜೋಡೋ ಅಂತ ಹೇಳಿ ಯಾತ್ರೆ ಹೊರಟಿದ್ದಾರೆ. ಎಲ್ಲಿದೆ ಭಾರತ್ ಜೋಡೋ? ಇಡೀ ದೇಶದಲ್ಲಿ 2-3 ರಾಜ್ಯಗಳನ್ನು ಬಿಟ್ಟರೆ ಕಾಂಗ್ರೆಸ್ ಇನ್ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಇಲ್ಲ. ಇನ್ನು ಮುಂಬರುವಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮುಕ್ತ ದೇಶ ಆಗಲಿದೆ. ಭಾರತ್ ಜೋಡೋ ಯಾತ್ರೆ ಅಲ್ಲ, ನಾನಾದರೂ ಹೇಳ್ತೇನೆ ಅದು ಭಾರತ್ ಚೋಡೋ ಅಂತ ನನ್ನ ಅಭಿಪ್ರಾಯ. ಆದರೆ ಇವತ್ತಿನ ದಿವಸ ವಿಶ್ವಗುರು ಪ್ರಧಾನಿಯವರ ನೇತೃತ್ವದಲ್ಲಿ ಇಡೀ ದೇಶ ಒಂದು ಉನ್ನತ ಸ್ಥಾನದಲ್ಲಿ ಮುಂದುವರೆಯಲಿದೆ. ಇಂಥ ರಾಹುಲ್ ಗಾಂಧಿ ಅಂತ 100 ಜನ ಪಾದಯಾತ್ರೆ ಮಾಡಿದ್ರು
ಈ ದೇಶವನ್ನು ಮತ್ತೆ ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಅಂತ ಘಂಟಾಘೋಷವಾಗಿ ನಾನು ಅದನ್ನು ಹೇಳುತ್ತಾ, ಮುಸಲ್ಮಾನ್ ಬಾಂಧವರು ಯಾವತ್ತೂ ಬಿಜೆಪಿ ಪರವಾಗಿ ಹೆಚ್ಚೆಚ್ಚು ಮುಂದಿನ ದಿನಗಳಲ್ಲಿ ಇರ್ತಾರೆ. ಈ ದೇಶವನ್ನು ಕಟ್ಟಿ ಬೆಳೆಸೋಕೆ ನಿಟ್ಟಿನಲ್ಲಿ ಅವರ ಪಾತ್ರ ಇರುತ್ತೆ ಅಂತ ನಾನದು ಭಾವಿಸಿ ನನ್ನ ಈಗ ಮಿತ್ರರೇ, ಭಾರತೀಯ ಜನತಾ ಪಕ್ಷ ಅಲ್ಪಸಂಖ್ಯಾತ ಮೋರ್ಚಾದ ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮ ಈ ಜಿಲ್ಲೆಗೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಿರುವ ವಕೀಲರಾದಂತಹ ಸೈಯದ್ ನವಾಜ್ ರವರು ನಿನ್ನೆ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ನಾನು ಏನಿವತ್ತು ಇಡೀ ದೇಶದಲ್ಲಿ ಭಾರತ್ ಜೋಡೋ ಅನ್ನೋ ಒಂದು ಕಾರ್ಯಕ್ರಮ ಕಾಂಗ್ರೆಸ್ ರವರು ನಾಟಕವಾಡ್ತಾ ಇದ್ದಾರೆ. ಸ್ವತಂತ್ರ ಬಂದಾಗ ಈ ದೇಶವನ್ನು ಒಡೆದು ಆಳುವ ನೀತಿಯನ್ನು ಕಾಂಗ್ರೆಸ್ಸಿನ ಪದ್ಧತಿಯದು. ಅಖಂಡ ಭಾರತವನ್ನು ಈ ನಮ್ಮ ಅಖಂಡ ಭಾರತ ಏನಿತ್ತು ಅದನ್ನು ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಸಪರೇಟಾಗಿ ಮಾಡಿ ಭಾರತ ಈ ಅಖಂಡ ಭಾರತವನ್ನು ಒಡೆದು ಹಾಕುವಂತಹ ಕೆಲಸ ಮಾಡಿದಂತಹ ಈ ಕಾಂಗ್ರೆಸ್, ದುಷ್ಟ ಕಾಂಗ್ರೆಸ್ಸು ಇವತ್ತು ಭಾರತ್ ಜೋಡೋ ಅಂತ ಒಂದು ಇಡೀ ದೇಶದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇದು ದೊಡ್ಡ ನಾಟಕ. ಮೂರನೇದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಕ್ಷದ ಕಡೆಗೆ ವಾಲ್ಬೇಕು. ಯಾಕಪ್ಪ ಅಂದರೆ ಭಾರತೀಯ ಜನತಾ ಪಕ್ಷ ಈ ದೇಶದ ಅಭಿವೃದ್ಧಿ, ಈ ದೇಶದ ರಕ್ಷಣೆ, ಈ ದೇಶದ ಅಭಿವೃದ್ಧಿ ಅಜೆಂಡಾ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ಅಜೆಂಡಾ. ಇವತ್ತು ನೋಡಿ, ಅಲ್ಪಸಂಖ್ಯಾತರ ವಿರೋಧಿ ಅಂತ ಹೇಳ್ತಾರೆ. ಈ ದೇಶಕ್ಕೆ ರಾಷ್ಟ್ರಪತಿಯನ್ನಾಗಿ ಡಾಕ್ಟರ್ APJ ಅಬ್ದುಲ್ ಕಲಾಂ, ದಿವಂಗತ APJ ಅಬ್ದುಲ್ ಕಲಾಂ ಅವರಿಗೆ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದು ಅದು ಭಾರತೀಯ ಜನತಾ ಪಕ್ಷ. ಸೆಂಟ್ರಲಲ್ಲಿ ಮಿನಿಸ್ಟರ್ಗಳು ಮಾಡಿದ್ದು ಶಾನವಾಜ್ ಹುಸೇನ್ ಆಗಿರ್ಬೋದು, ಮುಖ್ತಾರ್ ಅಬ್ಬಾಸ್ ನಖ್ವಿ ಆಗಿರ್ಬೋದು. ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಬಂದಾಗ ಮುಮ್ತಾಜ್ ಅಲಿ ಖಾನ್ ಅವರಿಗೆ ಮಿನಿಸ್ಟರ್ ಮಾಡಿದ್ರು, MLC ಮಾಡಿ ಮಿನಿಸ್ಟರ್ ಮಾಡಿದ್ರು. ಎಲ್ಲಿ ವಿರೋಧಿ ಇದೆ? ಭಾರತೀಯ ಜನತಾ ಪಕ್ಷ ಎಲ್ಲಿ ವಿರೋಧ ಮಾಡ್ತಾ ಇದೆ ಮುಸಲ್ಮಾನರಿಗೆ? 60 ವರ್ಷಗಳ ರಾಜಕಾರಣ ಮಾಡಿದಂಥ ಕಾಂಗ್ರೆಸ್, ದುಷ್ಟ ಕಾಂಗ್ರೆಸ್ ಸರ್ಕಾರ ಈ ಒಂದು ಹಜ್ಗರ್ ಮಾಡಿಕೊಡೋ ಯೋಗ್ಯತೆ ಇರಲಿಲ್ಲ. ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಬಂದ ಮುಖ್ಯಮಂತ್ರಿ ಆಗಿದ ತಕ್ಷಣ 50 ಕೋಟಿ ಅನುದಾನವನ್ನು ಕೊಟ್ಟು ಈ ರಾಜ್ಯಕ್ಕೆ, ಈ ಮುಸಲ್ಮಾನರಿಗೆ ಒಂದು ಹಜ್ಗರ್ ಅನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದು ಭಾರತೀಯ ಜನತಾ ಪಕ್ಷ. ಎಲ್ಲಿ ವಿರೋಧ ಇದೆ? ಕಾಂಗ್ರೆಸ್ ರವರು ಮುಸಲ್ಮಾನರಿಗೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಒಳ್ಳೆ ಸ್ಕೀಮ್ಗಳು, ಹೊಸ ಸ್ಕೀಮ್ಗಳನ್ನು ಮಾಡಿ ಲೂಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಶಾಸಕರು ಇನ್ವಾಲ್ವ್ ಇದ್ದಾರೆ, ಕಾಂಗ್ರೆಸ್ನ ಮಂತ್ರಿಗಳು ಇನ್ವಾಲ್ವ್ ಇದ್ದಾರೆ. IMA ಆಗಿರ್ಬೋದು, ಎಂತ ದೊಡ್ಡ ಹಗರಣ. ಅಮಾನತ್ ಬ್ಯಾಂಕ್ ಆಗಿರ್ಬೋದು, ಅದು ಎಷ್ಟು ದೊಡ್ಡ ಹಗರಣ. ಆಂಬಿಡೆಂಟ್ ಆಗಿರ್ಬೋದು. ಮುಸಲ್ಮಾನರಿಗೆ ಲೂಟಿ ಮಾಡ್ತಾ ಇರುವಂತ ಕಾಂಗ್ರೆಸ್, ನಾವು ಕಾಂಗ್ರೆಸ್ ಮುಸಲ್ಮಾನರ ಪರವಾಗಿದೆ ಅಂತ ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇದೆ. ನಾನು ನಮ್ಮ ಅಲ್ಪಸಂಖ್ಯಾತರಲ್ಲಿ ವಿನಂತಿ ಮಾಡ್ತೀನಿ, ನಮ್ಮ ಮುಸಲ್ಮಾನ್ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ, ಈ ದೇಶದಲ್ಲಿ ಅಭಿವೃದ್ಧಿ ಕಾಣಬೇಕು ಅಂದ್ರೆ ನೀವೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಕೈ ಜೋಡಿಸಬೇಕು ಅಂತ ನಿಮ್ಮ ಪತ್ರಕರ್ತರ, ನಮ್ಮ ಮಿತ್ರರೊಂದಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನನ್ನ ಅಲ್ಪಸಂಖ್ಯಾತ ಬಂಧುಗಳಿಗೆ, ಈ ದೇಶವನ್ನು ಒಡೆದಾಳಿದ್ದು ಕಾಂಗ್ರೆಸ್, ಈ ದೇಶದಲ್ಲಿ ಮುಸಲ್ಮಾನರಿಗೆ ಲೂಟಿ ಮಾಡ್ತಾ ಇರೋದು ಕಾಂಗ್ರೆಸ್. ಸಾಕಷ್ಟು ಉದಾಹರಣೆಗಳಿದ್ದಾವೆ, ನಿಮ್ಮ ಪತ್ರಕರ್ತರಿಗೆ ಗೊತ್ತಿದೆ ಎಲ್ಲ ವಿಚಾರಗಳು. ಭಾರತೀಯ ಜನತಾ ಪಕ್ಷ ಯಾವುದು ಲೂಟಿ ಮಾಡಿಲ್ಲ. ವಫ್ ಆಸ್ತಿಗಳಾಗಿರ್ಬೋದು, ಇವತ್ತು ವಫ್ ಆಸ್ತಿಗಳು ಲೂಟಿ ಮಾಡಿದ್ದಾರೆ. ಮೊನ್ನೆ ಸದನದಲ್ಲಿ ಗಲಾಟೆ ಆಯಿತು. ವಫ್ ಆಸ್ತಿ ಮಂಡನೆ ಮಾಡಕ್ ಬಿಡಲಿಲ್ಲ ಕಾಂಗ್ರೆಸ್ ಅವರು. ಯಾಕಂದ್ರೆ ಅದರಲ್ಲಿ ದೊಡ್ಡ ದೊಡ್ಡ ಮೀನುಗಳಿದ್ದಾವೆ. ಮಲ್ಲಿಕಾರ್ಜುನ್ ಖರ್ಗೆನೂ ಇದ್ದಾರೆ, ಅದರಲ್ಲಿ ದೇಶಪಾಂಡೆನೂ ಇದ್ದಾರೆ, ನಮ್ಮ ಇವರು ಧರಮ್ ಸಿಂಗ್ ಅವರಿದ್ದಾರೆ, ಜಾಫರ್ ಶರೀಫ್ ಇದ್ದಾರೆ, CM ಇಬ್ರಾಹಿಂ ಇದ್ದಾರೆ. ಯಾರ ಹೆಸರು ಬೇಕು ನೀವು, ಯಾರ ಹೆಸರು ತಗೊಳ್ತೀರಾ ಅಲ್ಪಸಂಖ್ಯಾತರು ನೀವು ತಗೊಳ್ಳಿ. ಅದರಲ್ಲಿ ಎಲ್ಲ ವಫ್ ಆಸ್ತಿಗಳ ಲೂಟಿ ಮಾಡಿರೋದು ಕಾಂಗ್ರೆಸ್ನವರು. ಯಾವುದೇ ಒಬ್ಬ BJP ಶಾಸಕರಾಗ್ಲಿ, BJP ಮಂತ್ರಿಗಳಾಗ್ಲಿ ಮುಸಲ್ಮಾನರ ಆಸ್ತಿ, ವಫ್ ಆಸ್ತಿಯನ್ನು ಲೂಟಿ ಮಾಡಿರೋದು ಒಂದು ಉದಾಹರಣೆ ನೀವು ಕೊಡಿ. ಆದ್ರೂ ಕೂಡ ಭಾರತೀಯ ಜನತಾ ಪಕ್ಷ ನಿಮ್ಮ ವಿರೋಧಿ ಅಂತ ಮುಸಲ್ಮಾನರಿಗೆ ಹೇಳಿಕೊಂಡು ಜಾತಿ ರಾಜಕಾರಣ ಮಾಡ್ತಾ ಇರುವಂತಹ ಇದು ದುಷ್ಟ ಕಾಂಗ್ರೆಸ್ ಸರ್ಕಾರ ಈ ದೇಶ, ಈ ರಾಜ್ಯದಲ್ಲೂ ಕೂಡ ಮುಕ್ತಾಯ ಆಗುವ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ. ಕರ್ನಾಟಕದಲ್ಲೂ ಮುಕ್ತ ಆಗುತ್ತೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ. ನೋಡ್ಕೊಳ್ಳಿ, ಸಾಕಷ್ಟು ಜನ ಈ ದೇಶ ಭಕ್ತಿ ಇರೋರು ಮುಸಲ್ಮಾನರು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ವ್ಯಕ್ತಿ, ಪಕ್ಷ, ದೇಶ
ದೇಶ ಮೊದಲು ಅಂತ ಭಾವನೆ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಬರಬೇಕು ಅಂತ ವಿನಂತಿ ಮಾಡಿ ಹಾಂ